अस्सलामु अलैकुम वरहमतुल्लाहि वबरकातुहु। बिस्मिल्लाह वल्हम्दुलिल्लाह वस्सलातु वस्सलामु अला अशरफिल मुरसलीन व अला आलिहि व सहबिहि अल फाइज़ीना बिरिज़ल्लाह अम्मा बाद। अस्सलातु वस्सलामु अलैका या सय्यदी या रसूलल्लाह खुज़ बियदी क़ल्लति हीलती अदरिकनी या हबीबल्लाह। अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। इदफ़ा बिल्लती हिय अहसन। सदक़ल्लाहु मौलानल अज़ीम। ವೇದಿಕೆಯಲ್ಲಿ ಆಸೀನರಾದ ದಕ್ಷಿಣ ಕನ್ನಡ ಜಿಲ್ಲಾ SSFನ ಅಧ್ಯಕ್ಷರೇ, ಅದೇ ರೀತಿಯಲ್ಲಿ ಈಗಾಗಲೇ ಭಾಷಣ ಮಾಡಿದಂತಹ ಸಹೋದರ ಸಂಘಟನೆಯ ನಾಯಕರೇ, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಅಲ್ ಇಹ್ಸಾನ್ ಯೂತ್ ಅಸೋಸಿಯೇಷನ್ ಅಡ್ಕರ ಪಡುಪು ಮಸೀದಿ ಒಳಪಟ್ಟಂತಹ ಮೊಹಲ್ಲಾಕ್ಕೆ ಒಳಪಟ್ಟಂತಹ ಅಲ್ ಇಹ್ಸಾನ್ ಯೂತ್ ಅಸೋಸಿಯೇಷನ್ ಇದರ ನಾಯಕರೇ, ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದ ಮುಖ್ಯ ವಿಷಯ ಮಂಡನೆ ಮಾಡಿದಂತಹ ನಮ್ಮೆಲ್ಲರ ಚಿರಪರಿಚಿತರು, ಖ್ಯಾತ ಚಿಂತಕರು, ಅಂಕಣಕಾರರು ಆದಂತಹ ಪಟ್ಟಾಭಿರಾಮ ಸೋಮಯ್ಯಜಿಯವರೇ, ಸಹೋದರರೇ, ಶಬ್ದವನ್ನು ಆಲಿಸುತ್ತಿರುವ ಎಲ್ಲ ನನ್ನ ಸಹೋದರ ಧರ್ಮೀಯ ನಾಯಕರಿಗೆ ಇಸ್ಲಾಮಿನ ಸಾವಿರಾರು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಇಡೀ ಜಗತ್ತೇ ನಿಬ್ಬೆರಗಾಗಿದೆ. ಭಾರತ ಮಾತ್ರವಲ್ಲ, ಜಗತ್ತಿನ ವಿವಿಧ ಕಡೆಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಅತಿ ಕ್ರೂರ ಮತ್ತು ರಾಕ್ಷಸೀಯ ವರ್ತನೆಯ ಹೊಸ ನಿದರ್ಶನವಾದಂತಹ ಆಸಿಫಾಲ ಅತ್ಯಾಚಾರ ಮತ್ತು ಕೊಲೆಗೆ ಇಡೀ ಜಗತ್ತೇ ಎದ್ದು ನಿಂತಿದೆ. ಜಗತ್ತಿನ ವಿವಿಧ ಕಡೆಗಳಲ್ಲಿ ಜನರು ಹೋರಾಟ ಮಾಡುವುದರೊಂದಿಗೆ ಭಾರತೀಯರು ನಾವು ಎಂದು ಜಗತ್ತಿನ ಮುಂದೆ ಎದೆ ತಟ್ಟಿಕೊಂಡಿದ್ದ, ನಮಗೆ ನಾವೇ ಅಭಿಮಾನ ಪಡುತ್ತಿದ್ದ ಭಾರತದ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ಸಂಕಲ್ಪಕ್ಕೆ ಎಲ್ಲೋ ಒಂದು ಕಡೆ ಒಂದು ಕಪ್ಪು ಮಸಿ ಬಳಿದ ಹಾಗೆ ಅನಿಸ್ತಾ ಇದೆ. ದಿನ ಬೆಳಗಾದರೆ ಜಾಗತಿಕ ಮಟ್ಟದ ಪತ್ರ ಮಾಧ್ಯಮಗಳು, ಜಾಲತಾಣಗಳಲ್ಲಿ ಭಾರತದ ಬಗ್ಗೆ ಹಲವು ಕಮೆಂಟ್ಸ್ಗಳು ನೋಡುವಾಗ ಜೀವಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುವ ಭಾರತದ ಬಗ್ಗೆ ಅಸಖ್ಯ ರೀತಿಯಲ್ಲಿ, ಅಪಮಾನಕರವಾದಂತಹ ರೀತಿಯಲ್ಲಿ ವಿದೇಶದ ಪತ್ರಿಕೆಗಳು, ಮಾಧ್ಯಮಗಳು ವೈಭವೀಕರಿಸುವಾಗ ನಮಗೆ ನಿಜಕ್ಕೂ ನೋವಾಗುತ್ತಾ ಇದೆ. ಇದು ಅಲ್ಲಾಮಾ ಇಕ್ಬಾಲ್ ರವರ ಎಲ್ಲ ಜಾತಿ ಧರ್ಮಗಳ ಒಂದು ಹೂದೋಟವಿದ್ದಂತೆ ಎಂದು ಅಲ್ಲಾಮಾ ಇಕ್ಬಾಲ್ ರವರು ಹೇಳಿದ ಆ ಒಂದು ಭಾರತದ ಹೀನಾಯ ಪರಿಸ್ಥಿತಿಗೆ ಭಾರತವನ್ನು ಜೀವಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುವ ಇಲ್ಲಿನ 120 ಕೋಟಿ ಭಾರತೀಯರಿಗೂ ದೊಡ್ಡದಾದಂಥ ಒಂದು ಶಾಕ್ ಎಂದು ಹೇಳಿದರೆ ತಪ್ಪಾಗಲಾರದು. ಇಲ್ಲಿ ಅಲ್ ಇಹ್ಸಾನ್ ಯೂತ್ ಅಸೋಸಿಯೇಷನ್ ಈಗ ಆಸಿಫಾಲ ದೌರ್ಜನ್ಯದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನಮ್ಮ ಕರಾವಳಿ ಪ್ರದೇಶದ ಕರ್ನಾಟಕದ ಹಲವು ಮುಸ್ಲಿಂ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಯೂತ್ ಅಸೋಸಿಯೇಷನ್ಗಳು ಇಲ್ಲಿ ನಡೆದಂಥ ಹಲವಾರು ಅತ್ಯಾಚಾರದ ವಿರುದ್ಧ, ಹಲವಾರು ಕೊಲೆ ಪ್ರಕರಣದ ವಿರುದ್ಧ ಹಲವಾರು ಪ್ರತಿಭಟನೆಗಳನ್ನು ಮಾಡಿದೆ. ಕೆಲವು ನನ್ನ ಸಹೋದರ ಧರ್ಮೀಯರು ಆಲೋಚನೆ ಮಾಡಬಹುದು, ಆಸಿಫಾಲ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಆಸಿಫಾಲಿಗಾಗಿ ಇಲ್ಲೆಲ್ಲ ಪ್ರತಿಭಟನೆ ನಡೆಸಬೇಕೆ? ಇದೊಂದು ಧರ್ಮದ ಅಥವಾ ಒಂದು ಜಾತಿಯ ವಿರುದ್ಧ ಒಂದು ಪ್ರತಿಭಟನೆಯಾಗಿರಬಹುದೇ ಎಂದು ಯಾರಾದರೂ ಆಲೋಚನೆ ಮಾಡಿದರೆ ನನ್ನ ಪ್ರೀತಿಯ ಹಿಂದೂ ಸಹೋದರರೊಂದಿಗೆ ಹೇಳಲಿಕ್ಕಿರೋದು, ಇಲ್ಲಿ ನಿರ್ಭಯ ಅತ್ಯಾಚಾರ ನಂತರ ನಿಧನರಾದರು. ಇಡೀ ಭಾರತವನ್ನೇ ತಲ್ಲಣಗೊಳಿಸಿದಂತಹ ನಿರ್ಭಯ ಅತ್ಯಾಚಾರ ಪ್ರಕರಣ.
ಆವತ್ತು ಪ್ರತಿಭಟನೆ ಇಲ್ಲಿ ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲೇ ನೂರಾರು ನಮ್ಮ ಮುಸ್ಲಿಂ ಸಂಘ ಸಂಸ್ಥೆಗಳು ಆವತ್ತು ಪ್ರತಿಭಟನೆ ನಡೆಸಿತು. ನಂತರ ಸೌಜನ್ಯ ಕೊಲೆ ಪ್ರಕರಣ ನಡೆಯಿತು. ಆ ಸಂದರ್ಭದಲ್ಲೂ ಪ್ರತಿಭಟನೆ ನಡೆಸಿದ್ದೇವೆ. ದಾನಮ್ಮಲ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆಯಿತು. ಚಿಕ್ಕಮಗಳೂರಿನಲ್ಲಿ ಒಬ್ಬ ದಲಿತ ಯುವತಿಯ ಅತ್ಯಾಚಾರ ನಡೆಯಿತು. ಕರ್ನಾಟಕದಲ್ಲಿ ನಡೆದಂತಹ ಹಲವು ಅತ್ಯಾಚಾರಗಳ ವಿರುದ್ಧ, ಹಲವು ಕೊಲೆ ಪ್ರಕರಣಗಳ ವಿರುದ್ಧ ಇಲ್ಲಿನ ಮಹಿಳಾವಾದಿಗಳಿಗಿಂತಲೂ ಜಾಸ್ತಿ ಪ್ರತಿಭಟನೆ ಮಾಡಿರುವುದು ಇಲ್ಲಿನ ಮುಸ್ಲಿಂ ಸಂಘಟನೆ ಎಂದು ಹೇಳಲು ನನಗೆ ಹೆಮ್ಮೆಯಾಗುತ್ತಾ ಇದೆ. ಮುಸ್ಲಿಂ ಸಂಘ ಸಂಸ್ಥೆಗಳು ಬರೇ ಆಸಿಫಾ ಎಂಬ ಮುಸ್ಲಿಂ ಎಂಬ ಬಾಲೆ ಎಂಬ ರೀತಿಯಲ್ಲಿ ಇಲ್ಲಿ ಪ್ರತಿಭಟನೆ ನಡೆಯುತ್ತಾ ಇಲ್ಲ. ಭಾರತದ ಸಂವಿಧಾನವನ್ನೇ ಬುಡಮೇಲು ಮಾಡುವಂತಹ, ಭಾರತದ ಮಹಿಳೆಯರಿಗೆ ಸ್ತ್ರೀಯನ್ನು ದೇವತಾ ಸಮಾನವೆಂದು ನಂಬಿಕೊಂಡಂತಹ ಭಾರತೀಯತೆಗೆ, ಭಾರತೀಯ ಸಂಸ್ಕೃತಿಗೆ ದೊಡ್ಡದಾದಂತಹ ಒಂದು ಕೊಡಲಿ ಏಟು ನೀಡಲ್ಪಟ್ಟಂತಹ ಜಮ್ಮು ಕಾಶ್ಮೀರದ ಆ ಚಿಕ್ಕ ಬಾಲೆಯ ಬಗ್ಗೆ ಇವತ್ತು ಮುಸಲ್ಮಾನರು ಮಾತ್ರವಲ್ಲ, ಭಾರತದ ಹಲವಾರು ಹಿಂದೂ ಸಹೋದರರು, ಕ್ರೈಸ್ತ ಸಮುದಾಯದವರು ಎಲ್ಲರೂ ಹೇಳಿದರು. ಎಷ್ಟೇ ತನಕ ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಅಧಿಕೃತ ನಾಯಕರು ಅದರ ವಿರುದ್ಧ ಮಾತನಾಡಿದ್ದಾರೆ. ಆದ್ದರಿಂದ ಆಸಿಫಾ ಮುಸ್ಲಿಂ ಒಬ್ಬ ಹುಡುಗಿ ಎಂಬ ರೀತಿಯಲ್ಲಿ ಯಾರು ನೋಡದೆ ಆಸಿಫಾಲಿಗೆ ಯಾರೆಲ್ಲ ದೌರ್ಜನ್ಯ ಮಾಡಿದ್ದಾರೆ, ಆಸಿಫಾಲ ಆ ರಕ್ತದ ಕಣಗಳು ಎಷ್ಟ ತನಕ ಈ ಭಾರತದಲ್ಲಿ ಅದು ಹರಿದಾಡುತ್ತದೆಯೋ ಅಷ್ಟು ಬೇಗವಾಗಿ, ಅಷ್ಟು ಶೀಘ್ರವಾಗಿ ಆ ಆಸಿಫಾಲ ಅತ್ಯಾಚಾರಕ್ಕೆ ಮತ್ತು ಕೊಲೆಗೆ ಕಾರಣೀಕರ್ತರಾದಂಥವರಿಗೆ ಮರಣದಂಡನೆ ವಿಧಿಸಬೇಕು. ಅವರು ಮರಣದಂಡನೆಗೊಳಗಾದರೆ ಮಾತ್ರ ಭಾರತವಾಗಿ ಇಲ್ಲಿ ಉಳಿಯಬಹುದು. ಆಲೋಚನೆ ಮಾಡಬೇಕು. ಇಲ್ಲಿ ಮಹಿಳೆಯರಿಗೆ ರಾತ್ರಿ ಸ್ವತಂತ್ರವಾಗಿ, ರಾತ್ರಿ ಹೊತ್ತು ಹೋಗಲಿ ಹಗಲು ಹೊತ್ತಲ್ಲೂ ಸ್ವತಂತ್ರವಾಗಿ ಸುತ್ತಾಡಲು ಅವರಿಗೆ ನಾಚಿಕೆ ಪಡುವಂತಹ ಅಥವಾ ಸ್ವಾತಂತ್ರ್ಯವಿರದಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ರಾಜಕಾರಣಿ ಅವ ಯಾವುದೇ ರಾಜಕೀಯ ಪಕ್ಷದ ನಾಯಕನಾಗಿರಲಿ, ಯಾವುದೇ ರಾಜಕೀಯ ಪಕ್ಷದ ನಾಯಕ ಇಲ್ಲಿ ತಪ್ಪು ಮಾಡಿದರು, ಆ ರಾಜಕೀಯ ಪಕ್ಷದ ನಾಯಕರು ಅವರಿಗೆ ಬೇಕಾದಂತಹ ನ್ಯಾಯಯುತವಾದ ನ್ಯಾಯಾಲಯಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಅವರಿಗೆ ಬೇಕಾಗಿ ಫೇವರ್ ಮಾಡುವುದಾದರೆ ಇಲ್ಲಿ ಅತ್ಯಾಚಾರ ನಿಲ್ಲುವುದಿಲ್ಲ, ಇಲ್ಲಿ ಕೊಲೆ ಪ್ರಕರಣಗಳು ನಿಲ್ಲುವುದಿಲ್ಲ. ಆದ್ದರಿಂದ ಇದು ಬರೇ ಮುಸಲ್ಮಾನರ ಶಬ್ದ ಮಾತ್ರವಲ್ಲ, ಇಡೀ ಜಗತ್ತಿನ, ಇಡೀ ಭಾರತದ 120 ಕೋಟಿ ಭಾರತೀಯರ ಶಬ್ದವಾಗಿದೆ. ಆಸಿಫಾ ಎಂಬ 7 ವರ್ಷ ವಯಸ್ಸಿನ ಕಟುವಾದ 8ರ ಬಾಲೆಯನ್ನು ತೀವ್ರವಾಗಿ ಅತ್ಯಾಚಾರ ಮಾಡಿದ ಆ ವಿಚಾರವನ್ನು ಇಲ್ಲಿನ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ಮೊನ್ನೆ ಹೇಳಿದರು. ಇದು ಒಂದು ಭಯಾನಕ ವಾತಾವರಣ, ಭಾರತದಲ್ಲಿ ಭಯಾನಕ ವಾತಾವರಣ ನಿರ್ಮಾಣವಾಗಿದೆ. ಆದ್ದರಿಂದ ವಿಶ್ವಸಂಸ್ಥೆ ಅದನ್ನು ತೀವ್ರವಾಗಿ ಖಂಡಿಸುತ್ತದೆ ಎಂದು ಆಂಟೋನಿಯೋ ಗುಟೆರಸ್ ಮೊನ್ನೆ ವಿಶ್ವಸಂಸ್ಥೆಯ ವರದಿ ನೀಡುವ ಮಾಧ್ಯಮ ಕಾರ್ಯಕರ್ತರು ಇಲ್ಲಿ ಮಾಧ್ಯಮಕ್ಕೆ ವರದಿ ನೀಡಿದಾಗ, ಇಲ್ಲಿನ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಒಂದು ವರದಿ ನೀಡುತ್ತದೆ. ಮೊನ್ನೆ ಇಡೀ ಜಗತ್ತಿನ ಪತ್ರಿಕೆಗಳು ರಾರಾಜಿಸಿದ ನ್ಯೂಸ್ ಏನೆಂದರೆ, ಭಾರತದ ಜಮ್ಮು ಕಾಶ್ಮೀರದ ಕಣಿವೆಯಲ್ಲಿ 8ರ ಹರೆಯದ ಒಬ್ಬ ಚಿಕ್ಕ ಬಾಲೆ, ಚಾಕ್ಲೇಟ್ ನೀಡಬೇಕಾದಂತಹ ಬಾಲೆಗೆ ನಿರಂತರವಾಗಿ 7 ದಿನಗಳ ಕಾಲ ಅತ್ಯಾಚಾರ ಮಾಡಿ ಅಲ್ಲಿ ಕೊಲೆಗೈಯಲ್ಪಟ್ಟಂತಹ ಆ ಬಾಲೆಗೆ ಪರವಾಗಿ ಒಬ್ಬ ವಕೀಲ ಮಾತನಾಡಿದಾಗ, ಒಬ್ಬ ವಕೀಲ ಹಿಂದೂ ಸಹೋದರಿ ಆ ಬಾಲೆಗೆ ನ್ಯಾಯ ಒದಗಿಸಲು ಬಂದಾಗ ಜಮ್ಮುವಿನ ವಕೀಲ ಸಂಘದ ನಾಯಕರು ಹೇಳುತ್ತಾರೆ, ಆ ಬಾಲೆಗೆ ನೀವು ನ್ಯಾಯ ಒದಗಿಸುವಂತಹ ನ್ಯಾಯಾಲಯದಲ್ಲಿ ವಾದ ಮಂಡನೆ ಮಾಡಬಾರದು ಎಂದು ವಕೀಲರ ಸಂಘಟನೆ ಹೇಳುವುದಾದರೆ, ಪ್ರೀತಿಯ ವಕೀಲ ಸಂಘಟಕರೇ, ನಿಮ್ಮ ಸಂಘಟನೆಯನ್ನು ಯಾವುದಾದರೂ ಮನೆಯೊಳಗಿಟ್ಟು ನಿಮಗೆ ರಾಜೀನಾಮೆ ಕೊಡುವುದಾಗಿದೆ ಒಳ್ಳೆಯದು ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇಡೀ ಅಂತಾರಾಷ್ಟ್ರ ಮಟ್ಟದ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಹೇಳುತ್ತದೆ, ಇಡೀ ನಾಚಿಕೆಗೇಡು, ಲಜ್ಜೆಗೇಡಾಗಿದೆ ವಕೀಲ ಸಮೂಹಕ್ಕೆ, ವಕೀಲಗಿರಿಗೆ ಅದು ನಾಚಿಕೆಗೇಡಾಗಿದೆ. ಒಬ್ಬ ಚಿಕ್ಕ ಕಂದಮ್ಮಳನ್ನು ಕ್ರೂರವಾಗಿ ಕೊಂದಂತಹ, ಅತ್ಯಾಚಾರ ಮಾಡಿದ ದುರುಳರಿಗೆ, ರಾಕ್ಷಸೀಯ ವರ್ತನೆ ಮಾಡಿದವರಿಗೆ ಇಲ್ಲಿ ಶಿಕ್ಷೆಯಾಗಬಾರದು ಎಂದು ಕೇಳಿದರೆ
ನಾಳೆ ನಮ್ಮ ಮನೆಯ ಮಗಳು ಚಿಕ್ಕ ಕಂದಮ್ಮಳನ್ನು ನಾವು ಅಂಗಡಿಗೆ ಕಲಿಸ್ತೇವೆ, 8ರ ಹರೆಯದ ಬಾಲೆಯನ್ನು ನಾವು ಸ್ಕೂಲಿಗೆ ಕಲಿಸುತ್ತೇವೆ, 10 ವರ್ಷದ ಬಾಲೆಯನ್ನು ನಾವು ಸ್ಕೂಲಿಗೆ ಕಲಿಸುವಾಗ ಯಾವ ಸಂದರ್ಭದಲ್ಲಿ ಅತ್ಯಾಚಾರವಾಗಲು ಸಾಧ್ಯವಿದೆ? ಆದ್ದರಿಂದ ಕಾಶ್ಮೀರದ ಮುಖ್ಯಮಂತ್ರಿಯಾದಂತಹ ಮೆಹಬೂಬಾ ಮುಫ್ತಿ ಅವರಿಗೂ ಇದರಲ್ಲಿ ದೊಡ್ಡದಾದಂತಹ ಜವಾಬ್ದಾರಿ ಇದೆ. ಕೋಮುವಾದಿಗಳೊಂದಿಗೆ ಅಥವಾ ಯಾವುದಾದರೊಂದು ಪಕ್ಷದೊಂದಿಗೆ ನೀವು ಸಮ್ಮಿಶ್ರ ಸರ್ಕಾರ ಮಾಡುವಾಗ ನೀವು ಆಸಿಫಾಲ ಆ ಸಾವಿಗೆ ಅಥವಾ ಅತ್ಯಾಚಾರಕ್ಕೆ ನೀವು ಅದಕ್ಕೆ ತಕ್ಕದಾದಂತಹ ಒಂದು ಬೆಲೆ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಕಾಶ್ಮೀರದ ಜನತೆ ಮೆಹಬೂಬಾ ಮುಫ್ತಿಯನ್ನು ಅಬ್ದುಲ್ಲಾರನ್ನು ಹೇಗೆ ಮನೆಗೆ ಕಳಿಸಿದರು ಅದೇ ರೀತಿಯಲ್ಲಿ ಮೆಹಬೂಬಾ ಮುಫ್ತಿಯನ್ನು ಮನೆಗೆ ಕಳಿಸುವಂತಹ ಕಾಲ ದೂರವಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ನಾವು ಆಲೋಚನೆ ಮಾಡಬೇಕು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆ ದಿ ಹ್ಯೂಮನ್ ರೈಟ್ಸ್ ವಾಚ್ ಹೇಳುತ್ತದೆ ಇದನ್ನು ಇಡೀ ಜಗತ್ತು ಖಂಡಿಸಬೇಕು. ಹ್ಯೂಮನ್ ರೈಟ್ಸ್ ವಾಚ್ ಹೇಳುತ್ತದೆ ಇದು ಮಾನವೀಯ ಮೌಲ್ಯಗಳಿಗೆ ಅಥವಾ ಮಾನವೀಯ ವಂಶಕ್ಕೆ ಅದರ ಬುಡಕ್ಕೆ ಕೊಟ್ಟ ಕೊಡಲಿ ಏಟು ಎಂದು ಅಂತಾರಾಷ್ಟ್ರ ಮಟ್ಟದ ಹ್ಯೂಮನ್ ರೈಟ್ಸ್ ಹೇಳುವಾಗ, ಪ್ರೀತಿಯ ಸಹೋದರರೇ, ಈಗೆಲ್ಲ ಪ್ರತಿಭಟನೆ ನಡೆಯಬೇಕಾಗಿರೋದು. ಈ ಪ್ರತಿಭಟನೆ ಮುಂದುವರಿಯಬೇಕು. ಈ ಪ್ರತಿಭಟನೆ ಮುಂದುವರಿದು ಇಡೀ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಅದೇ ರೀತಿಯಲ್ಲಿ ಸಂಬಂಧಪಟ್ಟವರು ಯಾರೆಲ್ಲ ಅದಕ್ಕೆ ಕಾರಣೀಕರ್ತರಾಗಿದ್ದಾರೋ ಅವರನ್ನು ಜೈಲಿಗಟ್ಟಿಸಿ ಅವರಿಗೆ ಮರಣದಂಡನೆ ಕೊಡಬೇಕು. ಆ ಮರಣದಂಡನೆಯ ಪ್ರಕ್ರಿಯೆಗಳು ಅತಿ ಶೀಘ್ರವಾಗಬೇಕು. ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಲಯಗಳೊಂದಿಗೆ ನಮಗೂ ಹಲವಾರು ಭಿನ್ನವಗಳುಂಟು. ಹೇಗೆ ಮಕ್ಕಾ ಸ್ಫೋಟದ ಆರೋಪಿಗಳಾದಂತಹ ಅಸೀಮಾನಂದ ಮತ್ತು ಇನ್ನಿತರ ಆರೋಪಿಗಳನ್ನು ದೋಷ ಮುಕ್ತಗೊಳಿಸಿದ್ದು ಬಲೆ ಕೆಲವೇ ವರ್ಷಗಳಲ್ಲಿ ನಿಮಗೆ ನ್ಯಾಯಾಲಯದಲ್ಲಿ ಆ ಎಲ್ಲ ವ್ಯಾಜ್ಯಗಳನ್ನು ಮುಗಿಸಬಹುದಾದರೆ ಆದಷ್ಟು ಬೇಗ 8ರ ಬಾಲೆಯ ಆ ಆಸಿಫಾಲ ದೌರ್ಜನ್ಯಕ್ಕೆ ಕಾರಣೀಕರ್ತರಾದಂತಹ ಆ ದುರುಳರಿಗೂ ಆದಷ್ಟು ಬೇಗ ಮರಣದಂಡನೆ ವಿಧಿಸುವಂತಹ ಒಂದು ಪ್ರಾಮಾಣಿಕ ಒಂದು ಪ್ರಬುದ್ಧತೆಯನ್ನು ಒಂದು ಬದ್ಧತೆಯನ್ನು ಇಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳು ಅದೇ ರೀತಿಯಲ್ಲಿ ಅಲ್ಲಿನ ಜಮ್ಮು ಕಾಶ್ಮೀರದ ಹೈಕೋರ್ಟ್ ನ್ಯಾಯಾಧೀಶರು ಆ ಬದ್ಧತೆ ತೋರ್ಪಡಿಸುವರು ಎಂಬ ನಂಬಿಕೆ ನಮಗಿದೆ. ನಮ್ಮ ನಂಬಿಕೆ, ನಮ್ಮ ಭರವಸೆ ಇಲ್ಲಿನ ಸಂವಿಧಾನದ ಮೇಲೆಯಾಗಿದೆ. ಇಲ್ಲಿನ ನ್ಯಾಯಾಲಯದ ಮೇಲೆ ನಮಗೆ ಭರವಸೆ ಇದೆ. ನಮಗೆ ಆಸಿಫಾಲ ವಕೀಲೆ ದೀಪಿಕಾ ಎಸ್ ರಾಜಾವತ್ ಎಂಬ ಹಿಂದೂ ಮಹಿಳೆ ಹೇಳುತ್ತಾರೆ, ನನಗೆ ಬೆದರಿಕೆ ಇದೆ, ನನಗೆ ಇಲ್ಲಿ ಬೆದರಿಕೆ ಇದೆ, ಥ್ರೆಟ್ ಕಾಲ್ ಬರುತ್ತಾ ಇದೆ. ಆಸಿಫಾ ಎಂಬ 8ರ ಬಾಲೆಯ ಅವರ ಮಾತಾಪಿತರು ಅಲ್ಲಿ ಕುರಿ ಮೇಯಿಸುವಂತಹ ತೀರಾ ಬಡತನದ ಬೇಗೆಯಲ್ಲಿ ಬೇಯುತ್ತಿರುವಂತಹ ಆ ಕುಟುಂಬಕ್ಕೆ ಸಾಂತ್ವನದ ಮಾತುಗಳನ್ನೇಳಿ ಅವಳಿಗೆ ನ್ಯಾಯ ಕೊಡಿಸುವೆನು ಎಂದು ಬಂದ ದೀಪಿಕಾ ರಾಜಾವತಿಯನ್ನು ಕೊಲ್ಲುವ ಬೆದರಿಕೆ ನೀಡುವಂತಹ ದುರುಳರೇ, ಆ ದೀಪಿಕಾ ರಾಜಾವತಿಗೂ ನ್ಯಾಯ ಸಿಗಬೇಕಾಗಿದೆ. ಇಡೀ ಭಾರತದ ಎಲ್ಲ ಭಾರತೀಯರು ಆ ಆಸಿಫಾ ಎಂಬ ಕಂದಮ್ಮನಿಗೆ ಬೇಕಾಗಿ ಇಲ್ಲಿ ಕಣ್ಣೀರುಗರಿಯುತ್ತಿರುವಾಗ ಇಲ್ಲಿ ಸರಕಾರದ ಅಧಿಕಾರಿಗಳು ಅವರು ಕಣ್ಣು ತೆರೆಯಬೇಕಾಗಿದೆ. ಕಣ್ಣು ತೆರೆದು ಇಲ್ಲಿ ಮಕ್ಕಳ ವಿರುದ್ಧ ಹಲವು ಅತ್ಯಾಚಾರ ಪ್ರಕರಣಗಳು ನಮ್ಮ ಭಾರತದಲ್ಲಿ ನಡೆಯುತ್ತಾ ಇದೆ. ನಾನು ಕೇಳುತ್ತಾ ಇದ್ದೇನೆ, ಮಕ್ಕಾ ಮಸೀದಿ ಪ್ರಕರಣದಲ್ಲಿ ಆರೋಪಿಗಳಾದಂತಹ 8 ಮಂದಿಯನ್ನು ಕೊಂದಂತಹ ಆರೋಪಿಗಳನ್ನು ದೋಷ ಮುಕ್ತಗೊಳಿಸಲು ಕೆಲವು ವರ್ಷಗಳು ಸಾಕಾಗಬಹುದು ಎಂದಾದರೆ 2014ರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತದೆ ಅಬ್ದುಲ್ ನಾಸರ್ ಮದನಿ ಎಂಬ ಒಬ್ಬ ಉಲಮಾ, ಒಬ್ಬ ವಿದ್ವಾಂಸ, ಕಣ್ಣು ಕಾಣದ, ಅಂಧರಾದ, ಕಾಲಿಲ್ಲದ, ಅಂಗವಿಕಲರಾದಂತಹ ಅಬ್ದುಲ್ ನಾಸರ್ ಮದನಿಯನ್ನು ಬರೇ ಬೆಂಗಳೂರು ಬಾಂಬು ಸ್ಫೋಟದ ಆರೋಪಿಯಾಗಿ ಗುರುತಿಸಲ್ಪಟ್ಟು ಆ ಪರಪ್ಪನ ಅಗ್ರಹಾರ ಎಂಬ ಜೈಲಿನಲ್ಲಿ 4 ವರ್ಷಗಳ ಕಾಲ ಜೈಲಿ ಕಂಬೆನಿಸಿದರು. 2014ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು 4 ವರ್ಷಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರು ಆರೋಪಿಯಾಗಿ ಅವರು ಜೈಲಿನೊಳಗಡೆ ಅಡವಿದರು. ಇನ್ನು ಅವರಿಗೆ ನೀವು ಈ ಕೇಸನ್ನು ಮುಂದುವರಿಸಬಾರದು. ಆದಷ್ಟು ಬೇಗ ಅಬ್ದುಲ್ ನಾಸರ್ ಮದನಿ ಅವರ ಆ ಕೇಸನ್ನು 3 ತಿಂಗಳ ಒಳಗಡೆಗೆ ನೀವು ಅದನ್ನು ಮುಗಿಸಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿತು. ಆವತ್ತು ಕರ್ನಾಟಕದ ಸರ್ಕಾರದ ಪರವಿದ್ದಂತಹ ಪಿಪಿ ಅವರು ಪಬ್ಲಿಕ್ ಪ್ರಾಸಿಕ್ಯೂಷನ್ ಹೇಳಿದರು, ಇಲ್ಲ ನಮಗೆ 4 ತಿಂಗಳು ಬೇಕು. 2010ರಲ್ಲಿ ಬಂಧನಕ್ಕೊಳಗಾದಂತಹ ಅಬ್ದುಲ್ ನಾಸರ್ ಮದನಿ ಅವರು 14 ವರ್ಷಗಳ ಕಾಲ ಜೈಲಲ್ಲಿ, ನಂತರ ಸುಪ್ರೀಂ ಕೋರ್ಟ್ ಜಾಮೀನು ಕೊಡುವಾಗ ಆ ಜಾಮೀನಿಗೆ ವಿರುದ್ಧವಾಗಿ ನಮ್ಮ ರಾಜ್ಯದ ಪಿಪಿ ಹೋಗುತ್ತಾರೆ. ಅದೇ ರೀತಿಯಲ್ಲಿ ಅಸೀಮಾನಂದ, ನಾನು ಹೇಳಲಿಕ್ಕಿರುವುದು ಪ್ರೀತಿಯ ಸಹೋದರ ಆಲೋಚನೆ ಮಾಡಬೇಕು. ಅಸೀಮಾನಂದ್ ಅವರ ದೋಷ ಮುಕ್ತಗೊಳ್ಳಲು ಕಾರಣ ಏನು ಗೊತ್ತೇ? ಸರ್ಕಾರದ ಪಿಪಿಗಳು
ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಅವರಿಗೆ ಬೇಕಾದ ಹಾಗೆ ಚಾರ್ಜ್ ಶೀಟ್ ಅನ್ನು ಇನ್ನಿತರ ಪ್ರಕರಣಗಳನ್ನು ಬೇಕಾದ ಹಾಗೆ ಅವರು ಮುಗಿಸಿದಾಗ ಅಲ್ಲಿ ಸೀಮಾನಂದ ಮತ್ತು 8 ಜನರ ಕೊಲೆಗೆ ಸಾಕ್ಷಿಯಾದಂತಹ ಕಾರಣೀಕರ್ತರಾದಂತಹ ಮಕ್ಕಾ ಮಸೀದಿ ಸ್ಫೋಟದ ಆರೋಪಿಗಳು ಇಲ್ಲಿ ಜೈಲು ಮುಕ್ತರಾಗುವುದಾದರೆ ಅಬ್ದುಲ್ ನಾಸರ್ ಮದನಿಯ ಮೇಲಿರುವುದು ಕೇಸ್ ಏನು ಗೊತ್ತೇ? ಮಡಿವಾಳದಲ್ಲಿ ಒಂದು ಬಾಂಬ್ ಸ್ಫೋಟವಾಯಿತು. ಆ ಬಾಂಬ್ ಸ್ಫೋಟವಾದಾಗ ಎಲ್ಲರೂ ಹೆದರಿಕೊಂಡು ಓಡಿದರು. ಓಡುವಾಗ ಕಾಲ್ತುಳಿತಕ್ಕೊಳಗಾಗಿ ಒಬ್ಬ ಮಹಿಳೆ ಅಸುನೀಗಿದರು. ಅದನ್ನು ನಾವು ಕಡಾತುಂಡವಾಗಿ ವಿರೋಧಿಸ್ತೇವೆ. ಬಾಂಬ್ ಸ್ಫೋಟ ಒಂದು ವೇಳೆ ಅಬ್ದುಲ್ ನಾಸರ್ ಮದನಿಯವರು ಅದಕ್ಕೆ ಕಾರಣೀಕರ್ತರಾದರೆ ಅಬ್ದುಲ್ ನಾಸರ್ ಮದನಿಯನ್ನು ಗಲ್ಲಿಗೇರಿಸುವುದನ್ನು ನಾವು ಅದಕ್ಕೆ ಬೆಂಬಲ ಕೊಡುತ್ತೇವೆ. ಆದರೂ ಇಷ್ಟರ ತನಕ ಸುಪ್ರೀಂ ಕೋರ್ಟ್ ಅಲ್ಲಾಗಿರಲಿ ಅಥವಾ ಹೈಕೋರ್ಟಿನಲ್ಲಾಗಿರಲಿ ಯಾವುದೇ ಪುರಾವೆ ಇಲ್ಲ. ಸಾಕ್ಷಿಗಳೆಲ್ಲರೂ ಹೇಳುತ್ತಾರೆ ಅಬ್ದುಲ್ ನಾಸರ್ ಮದನಿಗೂ ಅದಕ್ಕೂ ಸಂಬಂಧವಿಲ್ಲ. ನಾನು ಕೇಳುತ್ತಾ ಇರುವುದು ಕರ್ನಾಟಕ ಸರ್ಕಾರದೊಂದಿಗೆ ಪಿಪಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕೆ 4 ವರ್ಷಗಳಾಯಿತು? ಸುಪ್ರೀಂ ಕೋರ್ಟ್ ಹೇಳುತ್ತದೆ 100 ತಿಂಗಳಲ್ಲಿ ಅಬ್ದುಲ್ ನಾಸರ್ ಮದನಿಯವರ ಕೇಸನ್ನು ಮುಗಿಸಬೇಕು. ಪಿಪಿ ಹೇಳುತ್ತಾರೆ ಮುಂದುವರಿಸುತ್ತಾರೆ. ಬರೋಬ್ಬರಿ 4 ವರ್ಷಗಳಾಯಿತು. ಬೆಂಗಳೂರಿನಲ್ಲಿ ಅವರ ವಯೋವೃದ್ಧರಾದಂತಹ ತಂದೆ ತಾಯಿಗಳನ್ನು ನೋಡಲು ಅವಕಾಶವಿಲ್ಲ. ಬೆಂಗಳೂರಿನಿಂದ ಬಿಟ್ಟು ಹೊರಗಡೆ ಎಲ್ಲೂ ಹೋಗುವಂತಿಲ್ಲ. ಅವರ ವಯೋವೃದ್ಧರಾದಂತಹ ತಂದೆ ತಾಯಿಗಳು ಮರಣ ಶಯ್ಯೆಯಲ್ಲಿದ್ದಾರೆ. ಅವರನ್ನು ನೋಡಬೇಕಾದರೆ, ಸ್ವಂತ ಮಗನ ಮದುವೆಗೆ ಹೋಗಬೇಕಾದರೆ 17 ಲಕ್ಷ ರೂಪಾಯಿಯನ್ನು ನಮ್ಮ ಪಿಪಿಗಳು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಇದರ ಬಗ್ಗೆ ಅವರು ಖರ್ಚು ಬೇಕು ಅಂತ ಹೇಳುವಾಗ ಸುಪ್ರೀಂ ಕೋರ್ಟ್ ಅವರಿಗೆ ಚೀಮಾರಿ ಹಾಕಿದೆ. ನೀವೇನು ಕತ್ತೆ ಕಾಯಿಸ್ತಾ ಇದ್ದೀರಾ? ಯಾಕೆ 4 ತಿಂಗಳೊಳಗಡೆ ನೀವು ಆ ಕೇಸನ್ನು ಮುಗಿಸಬೇಕೆಂದು ಹೇಳಿದರು. ಇನ್ನೂ ಕೇಸನ್ನು ಮುಗಿಸಿಲ್ಲ ಎಂದು ಸುಪ್ರೀಂ ಕೋರ್ಟ್ ಕೇಳಿದರು. 4 ವರ್ಷಗಳಾಯಿತು. ಇವತ್ತು ಅಬ್ದುಲ್ ನಾಸರ್ ಮದನಿ ಪೆರೋಲ್ನಲ್ಲಿ ಬೆಂಗಳೂರಿನಲ್ಲಿ ಮಾತ್ರವಿದ್ದಾರೆ. ಪ್ರೀತಿಯ ಸಹೋದರರೇ, ನಾನು ಕೇಳುತ್ತಾ ಇರುವುದು ಯಾಕೆ ಈ ವಿರೋಧಾಭಾಸ? ಮಕ್ಕಾ ಮಸೀದಿಯ ಸ್ಫೋಟದ ರೂವಾರಿಗಳು 8 ಜನರ ಸಾವಿಗೆ ಕಾರಣೀಕರ್ತರಾದವರಿಗೆ ಆದಷ್ಟು ಬೇಗ ಅವರು ಖುಲಾಸೆಗೊಳ್ಳುವುದಾದರೆ ಯಾಕೆ ಒಂದು ಪುರಾವೆ ಇಲ್ಲದಂತಹ, ಸಾಕ್ಷ್ಯಗಳಿಲ್ಲದಂತಹ ಅಬ್ದುಲ್ ನಾಸರ್ ಮದನಿ ಅವರು ಯಾಕೆ ಬಿಡುಗಡೆಗೊಳ್ಳುತ್ತಾ ಇಲ್ಲ? ಇದು ನನ್ನ ಮಾತ್ರ ಪ್ರಶ್ನೆಯಲ್ಲ, ಇಡೀ ಭಾರತೀಯರ ಪ್ರಶ್ನೆಯಾಗಿದೆ. ಪ್ರೀತಿಯ ಸಹೋದರರೇ, ನಾವು ಆಲೋಚನೆ ಮಾಡಬೇಕು. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಆಸಿಫಾಲ ದುರುಳರಿಗೆ, ಆಸಿಫಾಲ ವಧೆಗೆ ಕಾರಣೀಕರ್ತರಾದವರನ್ನು ಗಲ್ಲಿಗೇರಿಸದಿದ್ದರೆ ಈ ಪ್ರತಿಭಟನೆ ನಿಲ್ಲುವುದಿಲ್ಲ. ಈ ಪ್ರತಿಭಟನೆ ಮುಂದುವರಿಯುತ್ತದೆ. ಇನ್ಶಾ ಅಲ್ಲಾ. ಬರೇ ಮುಸಲ್ಮಾನರಲ್ಲ ಇದರ ಹಿಂದಿರುವುದು. ಭಾರತದ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವಿರುವ, ಜಾತ್ಯತೀತ ತತ್ವದಲ್ಲಿ ವಿಶ್ವಾಸವಿರುವ ಎಷ್ಟೋ ಕೋಟಿಗಟ್ಟಲೆ ಜನರು ಆಸಿಫಾಲ ಬೆನ್ನ ಹಿಂದಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ ಎಷ್ಟು ಜನರು ಇವತ್ತು ಆಸಿಫಾಲಿಗಾಗಿ ಕಣ್ಣೀರುಗರೆಯುತ್ತಾ ಇದ್ದಾರೆ. ಯಾವುದಾದರೊಂದು ಏರ್ಪೋರ್ಟ್ ಅಲ್ಲಿ ಹೋದರೆ, ವಿದೇಶದ ಏರ್ಪೋರ್ಟ್ ಅಲ್ಲಿ ಆಸಿಫಾಲಿಗಾಗಿ ಧ್ವನಿ ಎತ್ತುವಂತಹ ವಾತಾವರಣವನ್ನು ನಾವು ಕಾಣುತ್ತಾ ಇದ್ದೇವೆ. ಭಾರತದ ಪ್ರಸಕ್ತ ಸನ್ನಿವೇಶ ಎತ್ತ ಕಡೆ ಹೋಗುತ್ತಾ ಇದೆ. ಸುಪ್ರೀಂ ಕೋರ್ಟ್ ಮೊನ್ನೆ ಒಂದು ಕೇಳಿತು, ನಾನೊಂದು ಪತ್ರಿಕೆಯಲ್ಲಿ ನೋಡಿದೆ. ತಾಜ್ ಮಹಲ್ ವಕ್ಫ್ ಮಂಡಳಿಗೆ ಸೇರಿದ್ದೆಂದು ಶಹಜಹಾನ್ ಸಹಿ ಹಾಕಿದ ದಾಖಲೆ ಒದಗಿಸಿ ಅಂತ. ತಾಜ್ ಮಹಲ್ ಅದು ವಕ್ಫ್ ಮಂಡಳಿಗೆ ಸೇರಿದೆ ಎಂಬುದನ್ನು ಶಹಜಹಾನ್ ಆವತ್ತು 106 ವರ್ಷಗಳ ಮುಂಚೆ ಹಾಕಿದಂತಹ ಸಹಿ ಇದ್ದರೆ ನಮಗೆ ತೋರಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತದೆ. ನನ್ನ ಪ್ರೀತಿಯ ಸಹೋದರರೇ, ಒಬ್ಬ ಹೇಳುತ್ತಾನೆ, ಒಬ್ಬ ರಾಜಕೀಯ ಪಕ್ಷದ ನಾಯಕ ಎನ್ಕೌಂಟರ್ ನಿಂದ ಬಚಾವಾಗಲು ನಮ್ಮ ಪಕ್ಷದ ಮುಖಂಡರೊಂದಿಗೆ ವ್ಯವಹಾರ ಕುದುರಿಸಬೇಕು. ಆರೋಪಿಗೆ ಆಫರ್ ನೀಡಿ ಉತ್ತರ ಪ್ರದೇಶದ ಒಬ್ಬ ಪೊಲೀಸ್ ಅಧಿಕಾರಿ ಇಂಥ ಒಂದು ಪಕ್ಷಕ್ಕೆ ಅವರು ಆಫರ್ ಕೊಡುತ್ತಾರೆ. ಆ ಆಫರಿಗೆ ನೀವು ನಿಂತರೆ ಅವರು ಕೊಡುವಂತ ದುಡ್ಡು ತಗೊಂಡು ನೀವು ನಮ್ಮೊಟ್ಟಿಗೆ ಸೇರುವುದಾದರೆ, ನಮ್ಮ ಪಕ್ಷಕ್ಕೆ ಸೇರುವುದಾದರೆ ನಿಮ್ಮನ್ನು ಎನ್ಕೌಂಟರ್ ಮಾಡುವುದಿಲ್ಲ ಅಂತ ಪೊಲೀಸ್ ಅಧಿಕಾರಿ ಹೇಳುತ್ತಾರೆ. ಪ್ರೀತಿಯ ಸಹೋದರರೇ, ಕೇಂದ್ರ ಸರ್ಕಾರ ನನಗೆ ಹೇಳಲಿಕ್ಕಿರುವುದು, ಕೇಂದ್ರ ಸರ್ಕಾರದ ವಕ್ತಾರರು ಯಾರಾದರಿದ್ದರೆ, ಎಲ್ಲಿ ಹೋಗುತ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವ, ಎಲ್ಲಿ ಹೋಗುತ್ತಾ ಇದೆ ಜಾತ್ಯತೀತ ವ್ಯವಸ್ಥೆ, ಸಂವಿಧಾನವನ್ನೇ ಬುಡಮೇಲು ಮಾಡುತ್ತಿರುವಂತಹ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸಬೇಕಾಗಿರುವುದು ಬರೇ ಮುಸಲ್ಮಾನರಲ್ಲ, ಈ ಭಾರತದ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತಹ ಎಲ್ಲ ಜನರು. ನನ್ನ ಪ್ರೀತಿಯ ಸಹೋದರರೇ, ನೀವು ರಾಜಕೀಯ ಪಕ್ಷ ನೋಡಬೇಡಿ, ರಾಜಕೀಯ ಪಕ್ಷದ ನಾಯಕರಿಗೆ ನೀವು ಭರವಸೆ ಇಟ್ಟುಕೊಳ್ಳಬೇಡಿ. ನಮಗೆ ಬೇಕಾಗಿರೋದು ಈ ಭಾರತದ 120 ಕೋಟಿ, ಈ ಭಾರತದ 120 ಕೋಟಿ
ಭಾರತೀಯರು, ಭಾರತೀಯ ಪ್ರಜೆಗಳು ಈ ಜಗತ್ತಿನಲ್ಲಿ ಭಾರತಕ್ಕಿರುವಂತಹ ಆ ಒಂದು ದೊಡ್ಡದಾದಂತಹ ಒಂದು ಪರಂಪರೆ, ಒಂದು ದೊಡ್ಡದಾದಂತಹ ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂತಹ ಅತ್ಯುನ್ನತವಾದಂತಹ ಸಂವಿಧಾನವನ್ನು ಬುಡಬೇಳು ಮಾಡುತ್ತಿದ್ದಾರೆ ಎಂದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳೇ ಹೊರಗಡೆ ಬಂದು ಬಹಿರಂಗವಾಗಿ ಇಲ್ಲಿ ಪ್ರತಿಪಾದನೆ ಮಾಡುವುದಾದರೆ ಭಾರತದ ಸದ್ಯದ ವರ್ತಮಾನ ಕಾಲಗಳು ಎತ್ತ ಹೋಗುತ್ತಾ ಇದೆ ಎಂಬುದಕ್ಕೆ ಅತಿ ದೊಡ್ಡ ನಿದರ್ಶನವಾಗಿದೆ. ಪ್ರೀತಿಯ ಸಹೋದರರೇ, ನಾವು ಬರೀ ಪ್ರತಿಭಟನೆ ಮಾಡಿದರೆ ಸಾಲದು. ನಾನು ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಮಡಿಕೇರಿಯಲ್ಲಿ ಒಂದು ಮೀಟಿಂಗ್ ಅಲ್ಲಿದ್ದೆ. ಇವತ್ತಿನ ವಾರ್ತಾಭಾರತಿ ಪತ್ರಿಕೆ ಒಬ್ಬರು ಎತ್ತಿ ತೋರಿಸಿದರು ನನಗೆ. ವಾರ್ತಾಭಾರತಿ ಪತ್ರಿಕೆ ತೋರಿಸಿದರು. ಆ ಪತ್ರಿಕೆ ತೋರಿಸುತ್ತಾ ಸಿಬಿಐ NIA ತನಿಖೆಗೆ ಕುಟುಂಬಸ್ಥರ ಆಗ್ರಹ, ಜಲೀಲ್ ಕರೋಪಾಡಿ ಹತ್ಯೆಗೆ 1 ವರ್ಷ. ಈ ಒಂದು ಕಟ್ಟಿಂಗ್ ನನಗೆ ತೋರಿಸಿದರು. ಹಲವಾರು ಸಂಘ ಸಂಸ್ಥೆಗಳ ನಾಯಕರು ಇದ್ದರು. ಪ್ರಮುಖವಾದಂತಹ ಒಂದು ಮೀಟಿಂಗ್ ಆಗಿತ್ತು. ಚುನಾವಣೆ ಬರುತ್ತಾ ಇದೆ ಅಲ್ವಾ? ಈ ಚುನಾವಣೆ ಬರುವ ಸಂದರ್ಭದಲ್ಲಿ ಮೀಟಿಂಗ್ಗಳು ಜಾಸ್ತಿ ಇರುತ್ತದೆ. ಯಾಕೆಂದ್ರೆ ಚುನಾವಣೆ ಬರುವಾಗ ಆ ಪಕ್ಷದ ನಾಯಕರಿಗೆ ನಾವು ತುಂಬಾ ಅಗತ್ಯ. ಎಲ್ಲಾ ಕಡೆಯಲ್ಲೂ ನಮಗೆ ತುಂಬಾ ಪ್ರಾಮುಖ್ಯತೆ ಬರುವ ಸಂದರ್ಭ ಚುನಾವಣೆ ಬರಬೇಕು. ನಾನು ಬೆಂಗಳೂರಿಂದ ಮಂಗಳೂರು ತನಕ ಬರುವಾಗ ರಸ್ತೆ ಎಲ್ಲ ನೋಡಿದೆ. ಗಲ್ಲಿಗಳಲ್ಲಿರುವ ರಸ್ತೆ ಎಲ್ಲ ತುಂಬಾ ಸುಂದರವಾಗಿದೆ. ನಾನು ಆಲೋಚನೆ ಮಾಡಿದೆ, ಇದೆ 5 ವರ್ಷಕ್ಕೊಮ್ಮೆ ಈ ಚುನಾವಣೆ ಬರುವುದಕ್ಕಿಂತ 2 ವರ್ಷಕ್ಕೊಮ್ಮೆ ಬಂದ್ರೆ ತುಂಬಾ ಒಳ್ಳೆಯದಿತ್ತು ಅಂತ. ನಮ್ಮ ರಸ್ತೆಗಳೆಲ್ಲ ತುಂಬಾ ಸುಂದರವಾಗ್ತಾ ಇತ್ತು. ನಾನು ಈ ಕಟ್ಟಿಂಗ್ ಅನ್ನು ಒಬ್ರು ಕೊಟ್ಟರು, ವಾರ್ತಾಭಾರತೀಯ ಇವತ್ತಿನ ಒಂದು ಕಟ್ಟಿಂಗ್ ಅನ್ನು ಕೊಟ್ಟರು. ಜಲೀಲ್ ಕರೋಪಾಡಿ ಹತ್ಯೆಗೆ 1 ವರ್ಷ ಆಯಿತು ಅಂತ. ಆವಾಗ ಕೆಲವು ಸಂಘಟನೆಗಳ ರಾಜಕೀಯ ಪಕ್ಷದ ಒಬ್ಬ ನಾಯಕರು ಹೇಳಿದರು, ಈ ಸಂದರ್ಭದಲ್ಲಿ ಈ ವಾರ್ತಾಭಾರತಿಯಲ್ಲಿ ಈ ವರದಿ ಬರಬಾರದಿತ್ತು ಅಂತ. ನಾನು ಕೇಳಿದೆ, ಯಾಕೆ ಬಾರದು? ಇಲ್ಲ, ಎಲೆಕ್ಷನ್ ಸಂದರ್ಭದಲ್ಲಿ ಇದೆಲ್ಲ ಬರಬಾರದು. ನೀವು ಆಲೋಚನೆ ಮಾಡಿ, ಎಲೆಕ್ಷನ್ ನಮಗೆ ಏನಾದರೂ ನಮ್ಮ ಸಮುದಾಯದ ನಮ್ಮ ಜನರ ಕಷ್ಟ ಕಾರ್ಪಣ್ಯಗಳು ಹೇಳಲಿಕ್ಕಿರುವಂತಹ ಸಂದರ್ಭ ಎಲೆಕ್ಷನ್. ಯಾಕೆಂದ್ರೆ ರಾಜಕಾರಣಿಗಳು ಸಿಗುವುದು ನಮಗೆ ಎಲೆಕ್ಷನ್ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಕಟ್ಟಿಂಗ್ ಕೊಡದೆ ಮತ್ತೆ ಯಾವ ಸಂದರ್ಭದಲ್ಲಿ ಕೊಡಬೇಕು? ಪ್ರೀತಿಯ ಸಹೋದರರೇ, ನೀವು ಆಲೋಚನೆ ಮಾಡಿ ನೋಡಿ. ಜಲೀಲ್ ಕರೋಪಾಡಿ ಅವರ ವಿಚಾರದಲ್ಲಿ ಅವರ ತಂದೆ ಇವತ್ತು ಹೇಳುತ್ತಾರೆ ಒಂದೇ ವಿಚಾರ, ನೀವು ಆಲೋಚನೆ ಮಾಡಲಿಕ್ಕಾಗಿ ಹೇಳ್ತಾ ಇದ್ದೇನೆ. ಅವರ ತಂದೆ ಹೇಳುತ್ತಾರೆ, ಇವತ್ತಿನ ವಾರ್ತಾಭಾರತಿಯ 3ನೇ ಪೇಜ್ ನಿಮ್ಮಲ್ಲಿ ಸಿಕ್ಕಿರಬಹುದು. ವಾರ್ತಾಭಾರತಿ ಇವತ್ತಿನ ವಾರ್ತಾಭಾರತಿ ತೆಗೆದು ನೋಡಿ. ಅವರ ತಂದೆ ಹೇಳುತ್ತಾರೆ, ನನ್ನ ಮಗನ ಹತ್ಯೆ ಪ್ರಕರಣ ಬೇಲಿಯ ಎದ್ದು ಹೊಲಮೇಯ್ದಂತಾಗಿದೆ. ಆರೋಪಿಗಳ ವಿರುದ್ಧ IGP ಹಾಕಿದ್ದ ಕೋಕಾ ಕಾಯ್ದೆಯನ್ನು ಬಡ್ತಿ ಪಡೆದ ಒಬ್ಬ DYSP ತೆಗೆದು ಹಾಕಿದ್ದಾರೆ. ಆಲೋಚನೆ ಮಾಡಿ ನೀವು. ನನ್ನ ಮಗನ ಹತ್ಯೆ ಪ್ರಕರಣ ಬೇಲಿ ಎದ್ದು ಹೊಲಮೇಯ್ದಂತಾಗಿದೆ. ಆರೋಪಿಗಳ ವಿರುದ್ಧ IGP ಹಾಕಿದ್ದ ಕೋಕಾ ಕಾಯ್ದೆಯನ್ನು ಬಡ್ತಿ ಪಡೆದ ಒಬ್ಬ DYSP ತೆಗೆದು ಹಾಕಿದ್ದಾರೆ. ಮಾತ್ರವಲ್ಲ, CID ತನಿಖೆಯ ಮೇಲಿದ್ದ ವಿಶ್ವಾಸವೇ ಕಳೆದು ಹೋಗಿದೆ. ಅಂದಿನ IGP ಹರಿಶೇಖರನ್ ಹೇಳಿದ ರೀತಿಯಲ್ಲಿ ತನಿಖೆ ನಡೆಯಬೇಕು ಎಂಬುದು ನನ್ನ ಒತ್ತಾಯ. ಈ ಪ್ರಕರಣದಲ್ಲಿ ಇನ್ನೂ ಕೆಲವು ಆರೋಪಿಗಳಿದ್ದಾರೆ. ತನಿಖೆಯಿಂದ ಅವರನ್ನು ಪತ್ತೆ ಹಚ್ಚಿ ಬಂಧಿಸಬೇಕು. ಅದಕ್ಕಾಗಿ ಈ ಪ್ರಕರಣವನ್ನು CBI ಅಥವಾ NIA ತನಿಖೆಗೆ ಒಪ್ಪಿಸಬೇಕು. ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆಯೊಂದಿಗೆ UAPA ಅನ್ನು ಹಾಕಬೇಕು. ಒಟ್ಟಿನಲ್ಲಿ ನಮಗೆ ನ್ಯಾಯ ಬೇಕು. ಉಸ್ಮಾನ್ ಕರೋಪಾಡಿ, ಜಲೀಲ್ ಕರೋಪಾಡಿಯ ತಂದೆ. ಮತ್ತೊಂದು ವಿಚಾರ ನೀವು ನೋಡಿ, ಇವತ್ತಿನ ವಾರ್ತಾಭಾರತಿ ಓದ್ತೀವಿ ನಾವು, ಏನು ಆಲೋಚನೆ ಮಾಡೋಲ್ಲ ನಾವು. ಆಲೋಚನೆ ಮಾಡಿ, ಜಾಮೀನು ಸಿಕ್ಕಿದ 2ನೇ ದಿನದಲ್ಲಿ ಚಾರ್ಜ್ ಶೀಟ್. ಜಲೀಲ್ ಕರೋಪಾಡಿ ಎಂಬ ಒಬ್ಬ ಕಾಂಗ್ರೆಸ್ಸಿನ ಮುಖಂಡನ ತೀವ್ರವಾದಂತಹ ಕೊಲೆ ಇಲ್ಲಿ ನಡೆಯಿತು. ಪಂಚಾಯತ್ ಕಟ್ಟೆಯಲ್ಲೇ ಕೊಂದರು. ಆ ಮಾಡಿದಂತಹ ಜಾಮೀನು ಸಿಕ್ಕಿದ 2ನೇ ದಿನದಲ್ಲಿ ಚಾರ್ಜ್ ಶೀಟ್ ನೋಡಿ. ಜಲೀಲ್ ಕೊಲೆ ಪ್ರಕರಣದ ಆರೋಪಿಗಳಿಗೆ ಸುಲಭವಾಗಿ ಜಾಮೀನು ಸಿಗದ ಹಾಗೆ ಕುಟುಂಬಸ್ಥರು ಕಾನೂನು ಹೋರಾಟ ನಡೆಸುತ್ತಾ ಬಂದಿದ್ದರು. ಆದರೆ ನಿಗದಿತ ಅವಧಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸದ ಹಿನ್ನೆಲೆಯಲ್ಲಿ ಬಂಧಿತ ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ನೀಡಿತು. ನಿಗದಿತ ಅವಧಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸದ್ದರಿಂದ ಅವರಿಗೆ ಜಾಮೀನು ಸಿಕ್ಕಿತು. ಅಬ್ದುಲ್ ನಾಸರ್ ಮದನಿ ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿಯೋ ಬೇಕಾದ ರೀತಿಯಲ್ಲಿ ಆ ಪ್ರಕರಣವನ್ನು ಮುಗಿಸಲು ಪಬ್ಲಿಕ್ ಪ್ರಾಸಿಕ್ಯೂಟರ್ ರೆಡಿ ಆಗುತ್ತಾ ಇಲ್ಲ. ಆಲೋಚನೆ ಮಾಡಿ, ಆರೋಪಿಗಳಿಗೆ ಜಾಮೀನು ಸಿಕ್ಕಿದ 2ನೇ ದಿನದಲ್ಲಿ ತನಿಖಾ ತಂಡ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಗೊತ್ತಾಯ್ತು ನಿಮಗೆ? ಆರೋಪಿಗಳಿಗೆ ಜಾಮೀನು ಸಿಕ್ಕಿದ 2ನೇ ದಿನದಲ್ಲಿ
ತನಿಖಾ ತಂಡ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಆರೋಪಿಗಳಿಗೆ ಸುಲಭವಾಗಿ ಜಾಮೀನು ಸಿಗುವಂತಾಗಲು ತನಿಖಾ ತಂಡ ಉದ್ದೇಶಪೂರ್ವಕವಾಗಿ ಚಾರ್ಜ್ ಶೀಟ್ ಸಲ್ಲಿಸುವುದನ್ನು ತಡ ಮಾಡಿತ್ತು ಎಂಬ ಆರೋಪ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬಂದಿತ್ತು. ಅಲ್ಲದೆ ಈ ಬಗ್ಗೆ ಮೌನವಾಗಿದ್ದ ಆಡಳಿತ ಪಕ್ಷದ ಜನಪ್ರತಿನಿಧಿಗಳು ಮತ್ತು ಮುಸ್ಲಿಂ ಮುಖಂಡರ ವಿರುದ್ಧ ಸಮಾನ ಮನಸ್ಕರು ಅಸಮಾಧಾನ ವ್ಯಕ್ತಪಡಿಸಿದ್ದರು. ಯಾಕೆ ಚಾರ್ಜ್ ಶೀಟ್ ಪಟ್ಟಿ ಸಲ್ಲಿಸಿಲ್ಲ? ಚಾರ್ಜ್ ಶೀಟ್ ಪಟ್ಟಿ ಸಲ್ಲಿಸಲು ಏನಿತ್ತು ಪೊಲೀಸರಿಗೆ? ಯಾರ ಒತ್ತಡವಿತ್ತು? ಆಲೋಚನೆ ಮಾಡಿ. ಚಿಕ್ಕ ಕಂದಮ್ಮ ಜಲೀಲ್ ಕರೋಪಾಡಿಗೂ ಇದೆ ಆಸಿಫಾಲ್ ಅಂತ 3 ವರ್ಷದ ಚಿಕ್ಕ ಬಾಲೆ ಜಲೀಲ್ ಕರೋಪಾಡಿಗೂ ಇದೆ. 1 ವರ್ಷ ಆಯಿತು, ಜಾಮೀನಿನಲ್ಲಿ ಹೊರಗಡೆ ಬರುತ್ತಾರೆ. ಆಲೋಚನೆ ಮಾಡಿ ನೀವು. ಜಲೀಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಹಲವು ನಾಟಕೀಯ ಪ್ರಸಂಗಗಳ ಬಳಿಕ ಕೊನೆಗೂ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದರು. ಕರೋಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನ ಸಿಗದ ದೇಶದಿಂದ ಇಲ್ಲಿ ನೋಡಿ, ಪೊಲೀಸರ ಇದು FIR ಹೇಗಿತ್ತು ಅಂತ ನೋಡಿ. ಜಲೀಲ್ ಕರೋಪಾಡಿಯನ್ನು ಕೊಂದಂತಹ ಆವತ್ತಿನ ಪೊಲೀಸ್ ಅಧಿಕಾರಿಗಳ FIR ನೋಡಿ ನೀವು. ಕರೋಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನ ಸಿಗದ ದೇಶದಿಂದ ಈ ಕೊಲೆ ನಡೆದಿದೆ ಎಂದು ಅಂದಿನ IGP ಹರಿಶೇಖರನ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದರು. ಅಲ್ಲದೆ ಪ್ರಕರಣದ FIR ನಲ್ಲಿ ಭೂಗತ ಪಾತಕಿಗಳು ಹಲವಾರು ಒಂದು ಪಕ್ಷದ ನಾಯಕರು ಇದ್ದರು ಎಂದು ಹರಿಶೇಖರನ್ IGP ಹೇಳುತ್ತಾರೆ. ಎಲ್ಲಿ ತಪ್ಪು ನಡೆದಿದೆ? ನನ್ನ ಪ್ರೀತಿಯ ಸಹೋದರ ಆಲೋಚನೆ ಮಾಡಬೇಕು. ಇಲ್ಲಿ ಕೊಲೆ ಅತ್ಯಾಚಾರದ ವಿರುದ್ಧ ಆಂದೋಲನ ಮಾಡುವ, ಶಬ್ದವೆತ್ತುವ ಇಲ್ಲಿನ ಎಲ್ಲ ನಾಗರಿಕರು ಇದರ ಬಗ್ಗೆ ಶಬ್ದವೆತ್ತಬೇಕಾಗಿದೆ. ಜಲೀಲ್ ಕರೋಪಾಡಿಗೆ ಚಾರ್ಜ್ ಶೀಟ್ ಸಲ್ಲಿಸಲು ಆದಷ್ಟು ಬೇಗ ಬೇಕಾದಾಗೆ ಆ ಆರೋಪಿಗಳಿಗೆ ಅವರಿಗೆ ಜಾಮೀನು ಸಿಗುವಂತಾಗಲು ಇಲ್ಲಿನ ಅಧಿಕಾರಿಗಳು ಅವರಿಗೆ ಬೇಕಾದಾಗೆ ರೂಪುರೇಷೆ ಮಾಡುತ್ತಾರೆಂದರೆ ಯಾಕೆ ಅಬ್ದುಲ್ ನಾಸರ್ ಮದನಿ ಯಾವುದೇ ಪುರಾವೆ ಇಲ್ಲದೆ ಸಾಕ್ಷ್ಯಾಧಾರಗಳೆಲ್ಲವೂ ಬಂತು? ನಾನು ಹೇಳುತ್ತಾ ಇರೋದು, ಒಂದು ನ್ಯಾಯಾಂಗದಲ್ಲಿರುವಂತಹ ಒಂದು ಪ್ರಕರಣವನ್ನು ಅವರು ಆರೋಪಿ ಅಲ್ಲ ಅಂತಲ್ಲ ನನ್ನ ವಾದ. ಒಂದು ವೇಳೆ ಆರೋಪಿಯಾಗಿದ್ದರೆ ನೀವು ಆದಷ್ಟು ಬೇಗ ಕೇಸ್ ಮುಗಿಸಿ. ಅವರ ಭಿನ್ನವಾದ ಮಾತ್ರ ಇಲ್ಲಿನ ಎಲ್ಲ ರಾಜಕೀಯ ನಾಯಕರೊಂದಿಗೆ ಹೇಳಿದರು, ನೀವು ನಮಗೆ ಫೇವರ್ ಮಾಡಬೇಡಿ, ನೀವು ಯಾರು ಅನ್ಯಾಯವಾಗಿ ನಮಗೆ ಫೇವರ್ ಮಾಡಬೇಕು ಅಂತ ನಾವು ಹೇಳುತ್ತಾ ಇಲ್ಲ. ಇಂಪಾರ್ಷಲ್ ಮಾಡಿ ನ್ಯಾಯಯುತವಾಗಿ ಕೇಸು ಮುಗಿಸಿ ಸಾಕು. ಕೇಸಲ್ಲಿ ನಾನು ಆರೋಪಿಯಾದರೆ ನಾನು ಜೈಲು ಗಂಬೇರಲು ರೆಡಿ ಇದ್ದೇನೆ ಎಂದು ಅಬ್ದುಲ್ ನಾಸರ್ ಮದನಿ ಪರಿಪರಿಯಾಗಿ ಭಿನ್ನವಿಸಿಕೊಂಡರು. ಇಲ್ಲಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಇಲ್ಲಿನ ತನಿಖಾ ತಂಡ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡದಿದ್ದರೆ ಜಲೀಲ್ ಕರೋಪಾಡಿಯ ಆರೋಪಿಗಳಿಗೆ ಇಲ್ಲಿ ಆದಷ್ಟು ಬೇಗ ಅವರು ಖುಲಾಸೆ ಹೊಂದಲು ಅವರಿಗೆ ಬೇಕಾದಂತಹ ಪ್ರಕರಣವನ್ನು ತಿರುಚಲು ಇಲ್ಲಿನ ಅಧಿಕಾರಿಗಳು ಮತ್ತು ಇಲ್ಲಿನ ಪಕ್ಷದ ನಾಯಕರು ಇಲ್ಲಿ ಅದಕ್ಕೆ ಬೇಕಾದಂತಹ ಕುಮ್ಮಕ್ಕು ನೀಡುವುದಾದರೆ, ಪ್ರೀತಿಯ ಮುಸ್ಲಿಂ ಸಹೋದರರೇ, ನನ್ನ ಹಿಂದೂ ಬಾಂಧವರೇ, ಆಲೋಚನೆ ಮಾಡಿ. ಈ ಕರಾವಳಿ ಪ್ರದೇಶ ಪ್ರಕ್ಷುಬ್ಧವಾಗಲು ಕಾರಣ ಇಲ್ಲಿನ ರಾಜಕೀಯ ನಾಯಕರು. ಇಲ್ಲಿ ಕೋಮುವಾದ ಹರಡಲು ಅತಿ ದೊಡ್ಡ ಕಾರಣೀಕರ್ತರು ಇಲ್ಲಿನ ರಾಜಕೀಯ ನಾಯಕರು. ನೀವು ರಾಜಕಾರಣಿಗಳನ್ನು ಬಿಟ್ಟು ಬಿಡಿ. ಎಲೆಕ್ಷನ್ ಬರುತ್ತದೆ ಹೋಗುತ್ತದೆ. ನೀವು ಯಾವುದಾದರೂ ಒಂದು ಪಕ್ಷದ ನೀವು ಪಾಲುಬಡುಕರಾಗದೆ ನೀವು ನ್ಯಾಯಕ್ಕಾಗಿ ಹೋರಾಡಿ. ಯಾವುದೇ ಪಕ್ಷ ಬರಲಿ, ಯಾವುದೇ ಪಕ್ಷದ ನಾಯಕರಿಲ್ಲ ಅಧಿಕಾರಕ್ಕೆ ಬರಲಿ, ಇಲ್ಲಿನ ಬಡವರಿಗೆ ಇಲ್ಲಿ ನ್ಯಾಯ ಸಿಗಬೇಕು. ಇಲ್ಲಿ ಅತ್ಯಾಚಾರಕ್ಕೊಳಗಾದಂತಹ ಸಂತ್ರಸ್ತೆಯರಿಗೆ, ಇಲ್ಲಿ ಕೊಲೆ ನಡೆದಂತಹ ಕೊಲೆಗಡುಗರಿಗೆ ಇಲ್ಲಿ ಶಿಕ್ಷೆಯಾಗಬೇಕು. ಆ ರೀತಿಯಲ್ಲಿ ನಮ್ಮ ಪ್ರತಿಭಟನೆ ಮುಂದುವರಿಯಬೇಕು. ಪ್ರೀತಿಯ ಸಹೋದರರೇ, ಅಲ್ ಇಹ್ಸಾನ್ ಯೂತ್ ಅಸೋಸಿಯೇಷನ್ ಇಲ್ಲಿನ ಅಟ್ಕರೆ ಪಡುಪು ಮಾಡಿದಂತ ಈ ಕಾರ್ಯಕ್ರಮವನ್ನು ಎಲ್ಲರೂ ಪ್ರಶಂಸಿಸಲೇಬೇಕಾಗಿದೆ. ನಾವು ಪ್ರತಿಭಟನೆ ಮಾಡಬೇಕು. ನಾವು ಸುಮ್ಮನೆ ಇದ್ದರೆ ಏನು ನಡೆಯಲ್ಲ. ಇಲ್ಲಿ ನಮಗೆ ಹೆದರಿ ಯಾರಿಗಾದರೂ ರಾಜಕಾರಣಿಗಳಿಗೆ ಹೆದರಬೇಕಾಗಿಲ್ಲ ಅಥವಾ ಅಧಿಕಾರಿಗಳಿಗೆ ಹೆದರಬೇಕಾಗಿಲ್ಲ. ಒಳ್ಳೊಳ್ಳೆಯ ರಾಜಕಾರಣಿಗಳು ಇದ್ದಾರೆ ನಮ್ಮೆಡೆಯಲ್ಲಿ, ಹಲವಾರು ಒಳ್ಳೊಳ್ಳೆಯ ರಾಜಕಾರಣಿಗಳು ಇದ್ದಾರೆ. ಅವರನ್ನು ಗುರುತಿಸುತ್ತಾ ಯಾವುದಾದರೂ ಪಕ್ಷದ ಹಿಂದೆ ಹೋಗಿ ನೀವು ಪರಸ್ಪರ ಕಚ್ಚಾಟದಲ್ಲಿ ತೊಡಗಿಸಿಕೊಳ್ಳಬೇಡಿ. ಏಕೆಂದರೆ ನಿಮಗೆ ಯಾವುದಾದರೂ ನ್ಯಾಯವಾದರೆ ನಿಮ್ಮ ಕುಟುಂಬ ಮಾತ್ರ ನಾಳೆ ನಿಮ್ಮೊಂದಿಗಿರುತ್ತದೆ ವಿನ ಯಾವುದೇ ಪಕ್ಷದ ನಾಯಕನು ಇರುವುದಿಲ್ಲ, ಯಾವುದೇ ಪಕ್ಷವೂ ಇರುವುದಿಲ್ಲ. ಪಕ್ಷ ನಿಮಗೆ ಪ್ರಚೋದನೆ ನೀಡುವುದು ಬರೇ ಕೋಮುವಾದವನ್ನು ಮಾಡಲು ಮಾತ್ರ. ನೀವು ಅವರನ್ನು ಕೊಲ್ಲಿ, ಅವರ ಕೈಕಾಲನ್ನು ತೆಗೆಯಿರಿ, ಇವರಿಗೆ ಅಕ್ರಮ ಮಾಡಿ, ಮುಸಲ್ಮಾನರನ್ನು ಅಕ್ರಮ ಮಾಡಿ, ಹಿಂದೂಗಳನ್ನು ಅಕ್ರಮ ಮಾಡಿ ಅಥವಾ ಕ್ರೈಸ್ತರನ್ನು ಅಕ್ರಮ ಮಾಡಿ ನಮಗಿಲ್ಲಿ ರಾಜಕೀಯ ಬೇಳೆ ಬೇಯಿಸಬೇಕು ಎಂಬ ರೀತಿಯಲ್ಲಿ ರಾಜಕಾರಣಿಗಳು ಮಾತನಾಡುವಾಗ ಆ ರಾಜಕಾರಣಿಗಳ ಡೊಂಬರಾಟಕ್ಕೆ ಯಾವತ್ತೂ ನೀವು ಬಲಿ ಪಶುಗಳಾಗದಿರಿ. ನಿಮ್ಮ